ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ವತಿಯಿಂದ ನಡೆಯುವ ಮಂಗಳೂರು ದಸರಾ ಪ್ರಯುಕ್ತ ಬಲ್ಲಾಳ್ಬಾಗ್ ಫ್ರೆಂಡ್ಸ್ ವತಿಯಿಂದ 17ನೇ ವರ್ಷದ ಹುಲಿವೇಷ ಕುಣಿತ ಕಾರ್ಯಕ್ರಮ ನಡೆಯಿತು. ಬಲ್ಲಾಳ್ಬಾಗ್ ಫ್ರೆಂಡ್ಸ್ ಮುಖ್ಯಸ್ಥ ರಕ್ಷಿತ್ ಕೊಟ್ಟಾರಿ ನೇತೃತ್ವ ವಹಿಸಿದ್ದರು. ನಿನ್ನೆ ಊದುಪೂಜೆ ಕಾರ್ಯಕ್ರಮ ಬಲ್ಲಾಳ್ಬಾಗ್ನ ಶ್ರೀದೇವಿ ಕಾಲೇಜು ಬಳಿ ನೆರವೇರಿತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ, ರಿಯಲ್ ಎಸ್ಟೇಟ್ ಉದ್ಯಮಿ ಜಿತೇಂದ್ರ ಕೊಟ್ಟಾರಿ, ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಬಂಪೆ, ಲೋಕನಾಥ ಶೆಟ್ಟಿ, ಗೃಹ ರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂತಾರು ಮೊದಲಾದವರು ಉಪಸ್ಥಿತರಿದ್ದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಹಾಗೂ ರಕ್ಷಿತ್ ಕೊಟ್ಟಾರಿ ಅಭಿಮಾನಿಗಳು, ಹಿತೈಷಿಗಳು ಭಾಗವಹಿಸಿದ್ದರು. ಬಳಿಕ ಇಂದು ಬೆಳಗ್ಗೆ ಬಲ್ಲಾಳ್ಬಾಗ್ ಫ್ರೆಂಡ್ಸ್ ವತಿಯಿಂದ ಬಲ್ಲಾಳ್ಬಾಗ್ನ ಸಾಯಿ ಪ್ಯಾಲೇಸ್ ಅಪಾರ್ಟ್ಮೆಂಟ್ ಆವರಣದಲ್ಲಿ ಹುಲಿ ಕುಣಿತ ಪ್ರದರ್ಶನ ನಡೆಯಿತು. ಅಪಾರ್ಟ್ಮೆಂಟ್ ನಿವಾಸಿಗಳು ಹುಲಿ ವೇಷಧಾರಿಗಳ ಅದ್ಭುತ ಪ್ರದರ್ಶನಕ್ಕೆ ಫಿದಾ ಆದರು. ಹುಲಿ ಕುಣಿತ ತಂಡವು ಇಂದು ಸಂಜೆ ಮಂಗಳೂರು ದಸರಾ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಪ್ರದರ್ಶನ ನೀಡಲಿವೆ.